ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್, ಭಾರತೀಯ ದಂತ ವೈದ್ಯಕೀಯದ ಅಸೋಸಿಯೇಷನ್ ಮುಖಾಂತರ ನಡೆಯುವಂತಹ ಈ ಕಾರ್ಯಕ್ರಮ ಹಲೋ IDA ಕಾರ್ಯಕ್ರಮ. ಇಲ್ಲಿ ಹಲ್ಲಿನ ವಿವಿಧ ಹಂತಗಳಲ್ಲಿ, ಅಂದರೆ ನಗುವಿನಿಂದ ಹಿಡಿದು ಹಲ್ಲನ್ನು ಕೀಳುವ ಮಟ್ಟ ಆಗಿರ್ಬೋದು, ಅಥವಾ ಹಲ್ಲನ್ನು ಇಡುವಂತಹ ಒಂದು ವ್ಯವಸ್ಥೆ ಆಗಿರ್ಬೋದು, ಹಲ್ಲನ್ನು ಯಾವ ರೀತಿಯಲ್ಲಿ ಒಂದು ಮುಖದ ಸೌಂದರ್ಯವನ್ನು ಹೆಚ್ಚಿಸುವಂತೆ ಇಡಬಹುದು ಅನ್ನೋದರ ಬಗ್ಗೆ ಅನೇಕ ಮಾಹಿತಿಗಳನ್ನು ನೀಡುವಂಥ ಕಾರ್ಯಕ್ರಮ ಹಲೋ IDA. ನಗು ಸಹಜದ ಧರ್ಮ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಜೀವನದಲ್ಲಿ ನಗು ಇದ್ದರೆ ಮಾತ್ರ ಆತನ ಬದುಕಿಗೆ ಒಂದು ಅರ್ಥ ಬರುತ್ತೆ ಅಂತ. ನಗು ನಗು ಅಂತ ನಾವು ಹೇಳಿದ ಕೂಡಲೇ ಅನೇಕ ಥರದ ನಗುಗಳನ್ನು ನಾವು ಕಾಣ್ಬೋದು. ಮುಗುಳು ನಗೆ ಅಂತ ಆಗಿರ್ಬೋದು, ಅಥವಾ ಒಂದು ಮಂದಹಾಸ್ಯ ಅಂತ ಆಗಿರ್ಬೋದು, ವಿಕಟ ನಗೆ ಆಗಿರ್ಬೋದು, ವಿವಿಧ ನಗೆಗಳಲ್ಲಿ ಇದೆ. ಆದರೆ ಸಾಧಾರಣವಾಗಿ ಒಬ್ಬನಿಂದ ಒಬ್ಬನಿಗೆ ಪರಿಚಯ ಆಗುವಾಗ, ಅಥವಾ ಅಪರಿಚಿತನೊಬ್ಬ ನಮಗೆ ಸಿಗುವಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಬೇಕಾಗಿರೋದು ನಮಗೆ ಒಂದು ಮಂದಹಾಸದ ನಗು. ಅಂದರೆ ಯಾವ ದುಃಖದಲ್ಲಿದ್ದರೂ, ಯಾವ ಚಿಂತೆಯಲ್ಲಿದ್ದರೂ ಕೂಡ ಆ ನಗು ಮತ್ತೊಬ್ಬನನ್ನು ಸರಿಪಡಿಸುತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ ಜೀವನದಲ್ಲಿ. ಇದೊಂದು ಅನುಭವದ ಮಾತು ನಮಗೆಲ್ಲ. ಅದರಿಂದ ಈ ನಗು ಇರಬೇಕಾದ್ರೆ, ನಗು ಬಹಳ ಸುಂದರವಾದ ನಗು ನಮ್ಮಲ್ಲಿ ಬರಬೇಕಾದ್ರೆ ಹಲ್ಲಿನ ಪ್ರಾಮುಖ್ಯತೆ ಎಷ್ಟಿದೆ, ನಮ್ಮಲ್ಲಿರುವಂಥ ಹಲ್ಲುಗಳು ಈ ನಗುವನ್ನು ಯಾವ ರೀತಿ ನಮಗೆ ಹೊರಸೂಸೋದಕ್ಕೆ ಸಹಾಯ ಮಾಡುತ್ತೆ, ಇದರ ಬಗ್ಗೆ ಇಂದು ಹೆಚ್ಚಿನ ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ, ಅಂದರೆ ನಮ್ಮ ಮುಖ್ಯವಾದಂಥ ಇಂದಿನ ವಿಷಯ ಏನಂತ ಹೇಳಿದರೆ ಅಂದದ ನಗುವಿನ ನಿರ್ಮಾಣ ಅಂತ. ಅಂದರೆ ಒಂದು ಕ್ರಿಯೇಟಿವಿಟಿ, ಹೇಗೆ ಒಂದು ನೈಸ್ ಸ್ಮೈಲನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದರ ಬಗ್ಗೆ ನಾವು ಈ ಒಂದು ವಿಷಯವನ್ನು ತಗೊಂಡಿದ್ದೇವೆ. ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮೊಂದಿಗಿರುವವರು ಡಾಕ್ಟರ್ ಶಿಶಿರ್ ಶೆಟ್ಟಿ ಇವರು. ಪ್ರಪ್ರಥಮವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಶಿಶಿರ್ ಶೆಟ್ಟಿಯನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮಸ್ಕಾರ ಡಾಕ್ಟ್ರೇ. ಡಾಕ್ಟರ್ ಶಿಶಿರ್ ಶೆಟ್ಟಿ ಇವರು AB ಶೆಟ್ಟಿ ಡೆಂಟಲ್ ಕಾಲೇಜ್, ನಿಮ್ಗೆ ಗೊತ್ತಿರ್ಬೋದು, ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಅದು ಇಂತಹ ಒಂದು ಯೂನಿವರ್ಸಿಟಿಯಲ್ಲಿ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿಯಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಾಲೇಜಿನ ಒಂದು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ನ ಡೀನ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು AB ಶೆಟ್ಟಿಯಲ್ಲಿ ಡೆಂಟಲ್ ಕಾಲೇಜಲ್ಲಿ ಮುಗಿಸಿದ ನಂತರ ಮತ್ತು ಕೂಡ, ಅಂದರೆ ಈ ಒಂದು ಸ್ಮೈಲ್ನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು, ಈ ಹಲ್ಲಿನ ಒಂದು ಸಂಶೋಧನೆಯಲ್ಲಿ ಹೇಗೆ ಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಅವರು ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಕೂಡ ಅದರ ಬಗ್ಗೆ ಒಂದು ಎಸ್ಥೆಟಿಕ್ ಡೆಂಟಿಸ್ಟ್ರಿ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ವಿಷಯವನ್ನು ಕಲಿತುಕೊಂಡು ಬಂದಂಥವರು. ಸ್ನಾತಕೋತ್ತರ ಮಾಡಿದ ನಂತರ PhD ಕೂಡ ಮಾಡಿ ಇದೀಗ ಒಂದು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರು ಈಗಾಗಲೇ ಅನೇಕ ಪ್ರಬಂಧಗಳನ್ನು, ಅದು ದೇಶೀಯ ಅಂತರ್ದೇಶೀಯ ಈ ಜರ್ನಲ್ಗಳಲ್ಲಿ, ಅಂದರೆ ಸೈಂಟಿಫಿಕ್ ಜರ್ನಲ್ ಅಂತ ಹೇಳ್ತೇವೆ, ವೈಜ್ಞಾನಿಕವಾದಂಥ ಪ್ರಬಂಧಗಳನ್ನು ಮಂಡಿಸಿದ್ದು ಮಾತ್ರವಲ್ಲದೆ ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರು. ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡಿರೋದಲ್ಲದೆ ಈಗಾಗಲೇ ಒಂದು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಒಬ್ಬ ಅನುಭವಿ ವ್ಯಕ್ತಿ, ಅನುಭವಿ ವೈದ್ಯರು ಕಳೆದ 16 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಒಬ್ಬ ಅನುಭವಿ ವೈದ್ಯರು ನಮ್ಮೊಂದಿಗಿದ್ದಾರೆ. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ಈ ಒಂದು ನಗುವಿಗೋಸ್ಕರ ನಮ್ಮ ಹಲ್ಲನ್ನು ಯಾವ ರೀತಿ ನಾವು ಸರಿಪಡಿಸ್ಬೋದು, ಅಥವಾ ಯಾವ ರೀತಿ ಅದನ್ನು ಉಪಯೋಗಿಸ್ಬೋದು ಅನ್ನೋದರ ಬಗ್ಗೆ ತಾವು ಹೆಚ್ಚಿನ, ತಮಗೆ ಯಾವ ಸಂಶಯ ಇದ್ದರೂ ಕೂಡ ಖಂಡಿತವಾಗಿ ನಮ್ಮ ವೈದ್ಯರಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳಿಕೊಂಡು, ಡಾಕ್ಟ್ರೇ ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುಖ್ಯವಾಗಿ ನಾವೆಲ್ಲ ಹೇಳ್ತೇವೆ ನಮಗೆ ನಗು ಅಗತ್ಯ ಇದೆ, ನಗು ಸಹಜದ ಧರ್ಮ, ಎಲ್ಲ ನಾವು ಕವಿ ವಾಣಿಗಳನ್ನು ಕೂಡ ಕೇಳಿದ್ದೇವೆ. ಆದರೆ ಒಂದು ನಗುವಿಗೆ ಈ ಹಲ್ಲಿನ ಪಾತ್ರ, ಅಂದರೆ ಮುಖ್ಯವಾಗಿ ನಗುವಿನ ಅಗತ್ಯತೆ ಏನು? ನಗುದ ಅಗತ್ಯ ಅಂದರೆ, ಈಗ ನಾವು ಯಾವ ಕೆಲಸ ಮಾಡಿದರೂ, ನಾವು ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಬೇರೆ ಬೇರೆ ಫೀಲ್ಡ್ಸ್ ಆಫ್ ವರ್ಕ್ ಇರ್ತದೆ. ಯಾವ ಫೀಲ್ಡ್ ಆಫ್ ವರ್ಕ್ ಇದ್ರೂ ಸಹ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ಪ್ಲೀಸಿಂಗ್ ಫೇಸ್, ಒಂದು ಒಳ್ಳೆ ಸ್ಮೈಲ್. ಖಂಡಿತ. ಸೊ ಈ ಕ್ವಾಲಿಟೀಸ್ ಇದ್ದರೆ ಸಾಧಾರಣ 80% ಆಫ್ ದ ಜಾಬ್ ಇಸ್ ಡನ್ ಅಂತ ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್. ಅದೇ ರೂಲ್, ಒಂದು ಗೋಲ್ಡನ್ ರೂಲ್. ಸೊ ಈ ಸ್ಮೈಲಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ. ಒಂದು ಕಣ್ಣು, ಮುಖ, ಮಸಲ್ಸ್, ಎಕ್ಸ್ಪ್ರೆಷನ್, ತುಂಬ ಫ್ಯಾಕ್ಟರ್ಸ್ ಇದೆ.
ಸೊ ಅಮಾಂಗ್ ಆಲ್ ದ ಫ್ಯಾಕ್ಟರ್ಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಬಿ ಕರೆಕ್ಟೆಡ್ ಅಂದ್ರೆ ಯಾವ್ದು ಸರಿಪಡಿಸಬಹುದು ಅಂದ್ರೆ ನಮ್ಮ ಹಲ್ಲು. ಓಕೆ ಓಕೆ. ಸೊ ಅಂದ್ರೆ ಹಲ್ಲು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಈ ನಗುವನ್ನು ತರಲಿಕ್ಕೆ ಪಡಿತದೆ ಅನ್ನೋದನ್ನು. ಹಲ್ಲು ಕೂಡ ಅಷ್ಟೇ ಪ್ರಾಮುಖ್ಯ, ಎಷ್ಟು ಕಣ್ಣು ಅಷ್ಟುಂಟು ಅಷ್ಟೇ ಹಲ್ಲು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ತದೆ. ಸೊ ಈ ಇಷ್ಟು ಕಾರಣ ಇದ್ದಾಗ ಹಲ್ಲು ಈಗ ಅಡ್ವಾನ್ಸ್ಮೆಂಟ್ ಎಲ್ಲ ಆಗಿ ನಮ್ಗೆ ಸ್ಮೈಲ್ ಅನ್ನು ಎನ್ಹಾನ್ಸ್ ಮಾಡಬಹುದು. ಸ್ಮೈಲ್ ಸರಿ ಇಲ್ದಿದ್ರೆ ಅದನ್ನು ಕರೆಕ್ಟ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು ಸ್ಮೈಲ್. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಅಷ್ಟು ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಕೆಲವರು ಸ್ಮೈಲ್ ಒಳ್ಳೆ ಇಲ್ಲ ಅಂತ ಅವರು ನೆಗಾಡುದೇ ಇಲ್ಲ, ಹಾಗೆ ಸಹ ಕೆಲವರು ಇದ್ದಾರೆ. ಸೊ ಅದನ್ನೆಲ್ಲ ಈಗ ಕರೆಕ್ಟ್ ಮಾಡಬಹುದು. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್. ಮುಖ್ಯವಾಗಿ ಹಲ್ಲುಗಳು ಏನಾದರೂ ಸ್ವಲ್ಪ ಅಷ್ಟೊಂದು ಇಲ್ಲದಿದ್ರೆ ಅದನ್ನು ಮುಚ್ಚಿಕೊಂಡೇ ಇರಬೇಕನ್ನೋ ಪರಿಸ್ಥಿತಿ ಬರುತ್ತೆ, ನಗು ಹೊರಗೆ ಬರುವುದಿಲ್ಲ. ಓಕೆ, ಅದರಿಂದ ನಗುವನ್ನು ತರಬೇಕಾದ್ರೆ ಹಲ್ಲುಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನೀವು ಸಾಧಾರಣ ಇದನ್ನು ಒಂದು ಒಳ್ಳೆಯ ನಗುವನ್ನು ತರಲಿಕ್ಕೆ ನಿಮ್ಗೆ ಏನೆಲ್ಲ ಪ್ರಯತ್ನ ಮಾಡ್ಬೋದು? ಒಂದು ಗುಡ್ ಸ್ಮೈಲ್ ಒಬ್ಬರಿಗೆ ಬರಬೇಕು ಅಂತಾದರೆ ಹಲ್ಲಿನ ಮುಖಾಂತರ ಒಂದು ಗುಡ್ ಸ್ಮೈಲ್ಗೆ ತುಂಬ ಬೇರೆ ಬೇರೆ, ಒಂದು ಗುಡ್ ಸ್ಮೈಲ್ಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ತಾರೆ. ಸೊ ಕೆಲವು ಫ್ಯಾಕ್ಟರ್ಸ್ ನಮ್ಮ ಕಂಟ್ರೋಲಲ್ಲಿ ಇರ್ತದೆ, ಕೆಲವು ಫ್ಯಾಕ್ಟರ್ಸ್ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ. ಸೊ ಈಗ ಕೆಲವರಿಗೆ ಒಂದು ಕಲರ್ ಸರಿ ಇರುವುದಿಲ್ಲ, ವೈಟ್ ಕಲರ್ ಇರುವುದಿಲ್ಲ, ಹಲ್ಲಿನ ಬಣ್ಣ ಸರಿ ಇರುವುದಿಲ್ಲ, ಅಲ್ಲ ಹಲ್ಲಿದು ಆಕಾರ ಸರಿ ಇರ್ತಿರಲಿಲ್ಲ. ಕೆಲವರು ಲಿಪ್ ಜಾಸ್ತಿ ಹಲ್ಲು ಕಾಣುದಿಲ್ಲ ಸ್ಮೈಲ್ ಮಾಡುವಾಗ. ಸೊ ಒಂದೊಂದು ಕಂಡೀಷನ್ಗೆ ಒಂದೊಂದು ಕರೆಕ್ಷನ್ ಇದೆ, ಟ್ರೀಟ್ಮೆಂಟ್ ಇದೆ. ಓಕೆ, ಅಂದರೆ ವಿವಿಧ ಫ್ಯಾಕ್ಟರ್ಸ್ಗಳು ಇಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಅನ್ನೋದು ನಿಮ್ಮ. ಈಗ ಅದನ್ನು ಅಂದರೆ ನೀವು ಅದನ್ನು ಹೇಗೆ ಸರಿಪಡಿಸ್ತೀರಿ? ಈಗ ಫಸ್ಟ್ ನಾವು ಏನು ಗೊತ್ತಿರಬೇಕಂದ್ರೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ಅಂತ. ನಾವೀಗ ನೋಡಿದರೆ ಈ ಮುಖದಲ್ಲಿ ಬೇರೆ ಬೇರೆ ಮುಖ ಇರ್ತದೆ. ಇದೀಗ ರೌಂಡ್ ಫೇಸ್ ಮುಖ, ಇದು ಸ್ಕ್ವೇರ್ ಫೇಸ್ ಮುಖ, ಇದು ಟೇಪರಿಂಗ್ ಫೇಸ್ ಮುಖ ಇನ್ನೊಂದು. ಸೊ ಒಂದೊಂದು ಮುಖಕ್ಕೆ ಒಂದೊಂದು ಹಲ್ಲು ಸಹ ಹಾಗೇನೆ ಚೇಂಜ್ ಆಗ್ತಾ ಇರ್ತದೆ. ಈಗ ರೌಂಡ್ ಫೇಸ್ ಆದ್ರೆ ನಾವು ಹಲ್ಲಿಗೆ ಅದೇ ಆಕಾರ ತರಬೇಕು, ಸ್ಕ್ವೇರ್ ಇದ್ರೆ ಹಲ್ಲು ಸಹ ಅದೇ ಮ್ಯಾಚ್ ಆಗಬೇಕು. ಸೊ ಫೇಸ್ ಅನ್ನು ನಾವು ಸ್ಟಡಿ ಮಾಡಿ ಮತ್ತೆ ಅದೇ ಡಿಸೈನ್ ನಾವು ಹಲ್ಲಿಗೆ ಯೂಶಲಿ ನಾವು ಹಾಗೆ ತರ್ತೇವೆ. ಓಕೆ, ಅಂದ್ರೆ ಒಂದು ಸಾಮಾನ್ಯ ನಗು, ಐಡಿಯಲ್ ಸ್ಮೈಲ್ ಅಂತ ಹೇಳ್ತೀವಲ್ಲ, ಅದು ಹೇಗಿರಬೇಕು ನಿಮ್ಮ ಪ್ರಕಾರ? ಒಂದು ಐಡಿಯಲ್ ಸ್ಮೈಲ್ ಹೇಗಿರ್ಬೇಕಂದ್ರೆ ಫೇಸ್ ಅನ್ನು ಸ್ಟಡಿ ಮಾಡಿ ನಾವೀಗ ನೋಡಿ, ಇಲ್ಲಿ ಒಬ್ಬ ನಗು ನಮ್ಗೆ ಕಾಣ್ತದೆ. ಹೌದು. ಈಗ ಐಡಿಯಲ್ ಸ್ಮೈಲ್ ಹೇಗಿರ್ಬೇಕಂದ್ರೆ ನಾವು ಕೆಲವು ಪ್ರೊಪೋರ್ಷನ್ಸ್ ಇರ್ತದೆ ಫೇಸ್ ಅಲ್ಲಿ, ಅನುಪಾತಗಳಿರ್ತದೆ. ಸೊ ಈ ಅನುಪಾತಗಳು ಹೇಗೆಂದ್ರೆ ಎಂತಾದ್ರೂ ಒಂದೊಂದು ಮುಖ ಚಂದವಿರ್ತದೆ, ಆದ್ರೆ ಕೆಲವು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಸೊ ಈ ಅನುಪಾತಗಳು ಈಗ 3 ಝೋನ್ಸ್ ಇರ್ತದೆ ಮುಖದಲ್ಲಿ. ಮೇಲಿನ ಝೋನ್, ಮೂಕಿನ ಝೋನ್, ಮತ್ತೆ ಝೋನ್, ಹಣೆಯ ಪಟ್ಟಿ. ಹೌದು. ಸೊ ಈ ಮುಖ ನೋಡಿದ್ರೆ ನೀವು, ಇದೊಂದು ಬಹಳ ಚಂದದ ಮುಖ. ಈ ಯಾಕೆ ಇದು ಚಂದ ಅಂತ ನಾವು ಒಂದು ಸೈಂಟಿಫಿಕ್ ವೇ ಅಲ್ಲಿ ನೋಡಿದ್ರೆ ಇದಕ್ಕೆ ಬೇರೆ ಬೇರೆ ಪ್ರೊಪೋರ್ಷನ್ಸ್ ಇರ್ತದೆ. ಈಗ ನೋಡಿದ್ರೆ ಈ ಮುಖದನ್ನು ನಾವು ಅರ್ಧ ಭಾಗ ಮಾಡಿದ್ರೆ ಒಂದು ಭಾಗ ಮತ್ತೆ ಇನ್ನೊಂದು ಭಾಗ ಆಲ್ಮೋಸ್ಟ್ ಒಂದೇ ಡೈಮೆನ್ಷನ್ಸ್ ಇರ್ತದೆ. ಮತ್ತೆ ನೋಡಿದ್ರೆ ಈಗ 3 ಭಾಗ ನೋಡಿದ್ರೆ, ಮಂಡೆ ಭಾಗ, ಮೂಗು ಭಾಗ ಮತ್ತೆ ಬಾಯಿ ಭಾಗ, ಮೂಗು ಮತ್ತೆ ಬಾಯಿ ಒಂದೇ ಇರ್ತದೆ. ಹಾಗೆ ನಾವೀಗ ನೆಗಾಡುವಾಗ, ಸ್ಮೈಲ್ ಮಾಡುವಾಗ ಕಣ್ಣಿನಿಂದ ಒಂದು 2 ಲೈನ್ ಡ್ರಾ ಮಾಡಿದ್ರೆ ಅದು ನಮ್ಮ ಬಾಯಿಗೆ ಸ್ಟಾಪ್ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ನೆಗಾಡ್ಬೇಕು. ಸೊ ಹೀಗೆಲ್ಲ ಇದ್ರೆ ಆಟೋಮ್ಯಾಟಿಕ್ಲಿ ಫೇಸ್ ಪ್ಲೀಸಿಂಗ್ ಆಗ್ತದೆ. ಅದೊಂದು ತುಂಬಾ ಸ್ಟಡೀಸ್ ಮಾಡಿದ್ದಾರೆ, ತುಂಬಾ ಇದು ಮಾಡಿದ್ದಾರೆ. ಯಾಕೆ ಜನರು ಕೆಲವರಿಗೆ ಚಂದ ಕಾಣ್ತಾರೆ, ಯಾಕೆ ಕೆಲವರಿಗೆ ಏನೋ ಮಿಸ್ಸಿಂಗ್ ಇರ್ತದೆ. ಸೊ ಅದೆಲ್ಲ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್. ಈಗ ನೋಡಿ, ಇದು ಬೇರೆ ಬೇರೆ ಸ್ಮೈಲ್ ನೋಡಿದ್ರೆ ಕೆಲವರು ನೆಗಾಡುವಾಗ ಹಲ್ಲು ಕಾಣೋದೇ ಇಲ್ಲ, ಲೋ ಲಿಪ್ ಲೈನ್ ಇರ್ತದೆ, ಕೆಲವ್ರದ್ದು ಮೀಡಿಯಂ ಇರ್ತದೆ, ಕೆಲವರು ತುಂಬಾ ಹೈ, ತುಂಬಾ ವಸುಡೆ ಕಾಣ್ತದೆ ಅದರಲ್ಲಿ. ಸೊ ಇದನ್ನೆಲ್ಲ ನಮ್ಗೆ ಕರೆಕ್ಷನ್ ಮಾಡ್ಬೋದು. ಈ ವಸುಡೆ ಕಾಣಿದ್ರೆ ಸ್ವಲ್ಪ ಗಮ್ ಸ್ವಲ್ಪ ಕಟ್ ಮಾಡಿ, ವಸುಡೆ ಕಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಲ್ಲು ಕಾಣ್ತದೆ. ಸೊ ಲಿಪ್ ಸಹ ಹಾಗೇನೆ ಅಡ್ಜಸ್ಟ್ ಮಾಡ್ಬೋದು. ಸೊ ತುಂಬಾ ಈಗ ಅಡ್ವಾನ್ಸ್ಮೆಂಟ್ ಅಲ್ಲಿ ನಮ್ಗೆ ಎನ್ಹಾನ್ಸ್ ಮಾಡ್ಬೋದು ಸ್ಮೈಲ್. ಅಂದ್ರೆ ಸಾಮಾನ್ಯವಾಗಿ ಯಾವ ರೀತಿಯಂತ ತೊಂದರೆ ಇದ್ರೂ ಕೂಡ ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಈಗ ನಿಮ್ಮ ಸಾಧಾರಣ ಒಂದು 80% ಎಲ್ಲ ಸರಿ ಮಾಡಿಸ್ಬೋದು. ಓಕೆ, ನಾವೀಗ ಒಂದೊಂದೇ ವಿಷಯದ ಬಗ್ಗೆ ಮುಂದುವರಿಸೋಣ. ಯಾಕಂತ ಹೇಳಿದರೆ ಅನೇಕ ತೊಂದರೆಗಳಿಂದ ಈ ನಗು ತೋರಿಸಲಿಕ್ಕೆ ಕೆಲವರು ಕಷ್ಟಪಡ್ತಾರೆ ಅಂತ ನೀವು ಹೇಳಿದರೆ, ಈ ಅದನ್ನು ಒಂದೊಂದಾಗಿ ಅಂದರೆ ಈಗ ನಾವು ಹೆಚ್ಚಾಗಿ ನಾವೇನು ಅಂತ ಹೇಳಿದರೆ ಕೆಲವರಿಗೆ ಏನಾದರೂ ಇಲ್ಲಿ ಹಲ್ಲಿನ ತೊಂದರೆಗಳಿದ್ರೆ ಅದನ್ನು ಹಲ್ಲು ತೋರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಅದರ ಬಗ್ಗೆ ಸ್ವಲ್ಪ ಹೇಳಿ ಅವರಿಗೆ. ಈಗ ಹೆಚ್ಚಾಗಿ ಜನರು ಯಾಕೆ ಹಲ್ಲು ತೋರಿಸೋದಿಲ್ಲ ಅಂದರೆ, ಒಂದೇ ಅವ್ರದ್ದು ಹಲ್ಲು ಕ್ರೌಡಿಂಗ್ ಇರ್ತದೆ, ಖಂಡಿತ ತುಂಬಾ ಒಂದು ಒಂದರ ಮೇಲೆ ಒಂದು ಇರ್ತದೆ. ಹೌದು. ಇಲ್ಲಾದ್ರೆ ತುಂಬಾ ಗ್ಯಾಪ್ ಇರ್ತದೆ ಹಲ್ಲು ಮೇಲೆ, ಹಲ್ಲು ಮಧ್ಯದಲ್ಲಿ ತುಂಬಾ ಗ್ಯಾಪ್. ಇಲ್ಲಾದ್ರೆ ಕಲರೇ ಬೇರೆ ಇರ್ತದೆ, ತುಂಬಾ ಬ್ರೌನಿಶ್ ಎಲ್ಲೋ ಏನಾದ್ರೆ ಒಂದು ಕಂಡೀಷನ್ಗೋಸ್ಕರ ಹಾಗೆ ಇರ್ತದೆ.
ಸೊ ಈ ಎಲ್ಲ ಕಂಡೀಷನ್ಗೋಸ್ಕರ ಜನರು ಹೈಡ್ ಮಾಡ್ತಾರೆ ಅವ್ರ ಸ್ಮೈಲ್. ಅಲ್ಲಿ ತೋರಿಸ್ಲಿಕ್ಕೆ ಅವರಿಗೆ ಅವ್ರದೇ ಒಂದು ಮುಖ ನೋಡುವಾಗ ಅವರಿಗೆ ಸ್ವಲ್ಪ ಇದಾಗ್ತದೆ. ಸೊ ಈಗ ಕ್ರೌಡಿಂಗ್ ಮತ್ತೆ ಸ್ಪೇಸಿಂಗ್ ಜನರಲಿ ನಾವು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಹಾಕಿದ್ರೆ, ಸರಿಗೆ ಬ್ರೇಸಸ್ ಹಾಕಿದ್ರೆ ಅದು ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅದಕ್ಕೆ. ಡಾಕ್ಟರ್, ನಡುವಿನಲ್ಲಿ ಮುಖ್ಯವಾಗಿ ನಾನು ನೋಡುದು ಆ ಸ್ಪೇಸಿಂಗ್, ಅಂದ್ರೆ ಈ ನಡುವಲ್ಲಿ ಅಂತರ ಇದ್ದಾಗ ತುಂಬಾ ಜನ ಸ್ವಲ್ಪ ಒಂದು ರೀತಿಯ ಒಂದು ಅಳುಕು ಇರ್ತದೆ ಅವರಲ್ಲಿ. ಕರೆಕ್ಟ್. ಅದನ್ನು ಸರಿಪಡಿಸ್ಲಿಕ್ಕೆ ಆಗುತ್ತಾ? ಅದನ್ನು ಸರಿಪಡಿಸ್ಲಿಕ್ಕೆ ಆಗ್ತದೆ. ಅದನ್ನು ಈಗ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಸರಿಪಡಿಸಬಹುದು. ಆದ್ರೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಸಾಧಾರಣ 1-1.5 ವರ್ಷ ತನಕ ಟ್ರೀಟ್ಮೆಂಟ್ ಆಗ್ತದೆ. ಮತ್ತೆ ಹಲ್ಲಲ್ಲಿ ಬ್ರೇಸಸ್ ಇರ್ತದೆ, ಸರಿಗೆ ಇರ್ತದೆ. ಸೊ ತುಂಬಾ ಜನರಿಗೆ ಅದು ಸ್ವಲ್ಪ ವರ್ಕ್. ಇನ್ನೊಂದು ನನ್ನ ಪ್ರಶ್ನೆ ಇದೆ, ಯಾಕಂತ ಹೇಳಿದ್ರೆ ಈ ಅಂತರ ಅದು ಹುಟ್ಟುವಾಗಲೇ ಬರೋದಾ ಅಥವಾ ಬೇರೆ ಏನಾದ್ರೂ ತೊಂದರೆಯಿಂದ ಬರೋದಾ? ಈಗ ಅಂತರ ಯೂಶಲಿ ಹಲ್ಲು ಮತ್ತೆ ನಮ್ಮ ಜಾ ಬೋನ್ಸ್ ಅದರಲ್ಲಿ ಏನು ಅಂತರ ಆದ್ರೆ ಹಲ್ಲು ಸ್ಪೇಸ್ ಬರ್ತದೆ. ಈಗ ಜಾ ಬೋನ್ಸ್ ತುಂಬಾ ದೊಡ್ಡ ಇದ್ದು ಹಲ್ಲು ಸಣ್ಣ ಬಂದ್ರೆ ಆಗ ಸ್ಪೇಸಿಂಗ್ ಬರ್ತದೆ. ಅದೇ ರೀತಿ ಜಾ ಬೋನ್ಸ್ ಸಣ್ಣ ಇದ್ದು ಹಲ್ಲು ದೊಡ್ಡ ಇದ್ರೆ ಕ್ರೌಡಿಂಗ್ ಆಗ್ತದೆ. ಸೊ ಇದೆಲ್ಲ ಹುಟ್ಟುವಾಗಲೇ ಅದು ಜೆನೆಟಿಕ್ ಇದು, ಮತ್ತೆ ಏನಾಗುದಲ್ಲ. ಆದ್ರೆ ಕೆಲವು ಸರ್ತಿ ಹುಟ್ಟಿದ ಮೇಲೆ ತಮ್ ಸಕಿಂಗ್ ಹ್ಯಾಬಿಟ್ ಇರ್ತದೆ, ಸಣ್ಣ ಮಕ್ಕಳು ತಮ್ಮನ್ನು ಇದು ಮಾಡ್ತಾರೆ, ಆಗ ಕೆಲವು ಸರ್ತಿ ಮುಂದೆ ಬರ್ತದೆ. ಆದ್ರೆ ಏನು ಇದ್ರದ್ದು ಸ್ಪೆಷಾಲಿಟಿ ಈಗ ಎಸ್ಥೆಟಿಕ್ ಡೆಂಟಿಸ್ಟ್ರಿಯಲ್ಲಿ ಈ ಸ್ಪೇಸಿಂಗ್ ಮತ್ತೆ ಕ್ರೌಡಿಂಗ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ನಮ್ಗೆ ಒಂದು ಫಿಲ್ಲಿಂಗ್ ಇಲ್ಲಾದ್ರೆ ಕ್ರೌನ್ ಅಲ್ಲಿ ಸರಿಪಡಿಸಬಹುದು. ಇನ್ಸ್ಟೆಡ್ ಆಫ್ ಆರ್ಥೋ ಟ್ರೀಟ್ಮೆಂಟ್ ಮಾಡಲೇಬೇಕಂತ ಏನಿಲ್ಲ. ಕೆಲವು ಸಣ್ಣ ಸಣ್ಣ ಸ್ಪೇಸಿಂಗ್ ಇದ್ರೆ ಅದಕ್ಕೆ ಫಿಲ್ಲಿಂಗ್ ಮಾಡಬಹುದು, ಅಲ್ಲಿದೆ ಕಲರ್ ಫಿಲ್ಲಿಂಗ್ ಬರ್ತದೆ, ಇಲ್ಲಾದ್ರೆ ಒಳ್ಳೆ ಕ್ವಾಲಿಟಿ ಸಿರಾಮಿಕ್ ಕ್ಯಾಪ್ ಬರ್ತದೆ. ಅದು ಎಷ್ಟು ನ್ಯಾಚುರಲ್ ಅಂದ್ರೆ ನಮ್ಗೆ ಕೆಲವು ಸರ್ತಿ ಕನ್ಫ್ಯೂಸ್ ಆಗ್ತದೆ, ಅದು ನಿಜವಾದ ಹಲ್ಲ ಅಥವಾ ನೀವು ಸೃಷ್ಟಿಸಿದ ಹಲ್ಲ ಅಂತ. ಅಷ್ಟು ನ್ಯಾಚುರಲ್ ಕ್ಯಾಪ್ ಅದು. ವೀಕ್ಷಕರೇ, ಈ ಒಂದು ಅಂದದ ನಗುವನ್ನು ನಿರ್ಮಾಣ ಮಾಡಬೇಕಾದ್ರೆ ಹಲ್ಲಿನ ಪಾತ್ರ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರು ಅನೇಕ ಮಾಹಿತಿಗಳನ್ನು ನಮಗೆ ಈಗ ತಾನೇ ನೀಡಿದ್ದಾರೆ ಕೂಡ. ಯಾಕಂತ ಹೇಳಿದರೆ ಅನೇಕ ವಿಷಯಗಳು ಇರ್ಬೋದು. ಅದಕ್ಕೆ ನಾವು ಸಾಮಾನ್ಯವಾಗಿ ನೋಡುವಂಥ ವಿಷಯ ಅಂತ ಹೇಳಿದರೆ ಹಲ್ಲಿನಲ್ಲಿ ಬರುವಂಥ ಅಂತರ ಆಗಿರ್ಬೋದು, ಅಥವಾ ಒಂದರ ಮೇಲೆ ಬರುವಂಥ ಈ ಮೌಸಮಿ ಚಟರ್ಜಿ ಹಲ್ಲನ್ನು ಹೆಚ್ಚಾಗಿ ನಾವು ಹೇಳ್ತಾ ಇರ್ತೇವೆ. ಆದರೆ ಅವರಿಗೆ ಅದು ಬಹಳ ಒಂದು ಸೂಕ್ತ, ಹೌದು, ನಗುವಿನ ಇದು ಇರುತ್ತೆ. ಆದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಒಂದು ಥರದ ವಿಕಾರತೆ ಇರೋದ್ರಿಂದ ಸ್ವಲ್ಪ ನಗಲಿಕ್ಕೆ ಕಷ್ಟಪಡ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವೈದ್ಯರ ಹತ್ರ ಕೇಳೋಣ, ಆದರೆ ಈ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬನ್ನಿ ವೀಕ್ಷಕರೇ, ಒಂದು ಪುಟ್ಟ ಜಾಹೀರಾತಿನ ನಂತರ ಹಲೋ IDA ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಒಂದು ಅಂಧದ ನಗುವಿನ ನಿರ್ಮಾಣ ಮಾಡಬೇಕಾದ್ರೆ ಹಲ್ಲಿನ ಪಾತ್ರ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ನಾವು ಡಾಕ್ಟರ್ ಶಿಶಿರ್ ಶೆಟ್ಟಿಯೊಂದಿಗೆ ಇಷ್ಟರವರೆಗೆ ಮಾತಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಾ, ಡಾಕ್ಟ್ರೇ, ಈಗ ಅನೇಕ ತೊಂದರೆಗಳಿಂದ ಅವರು ನಗುವುದನ್ನು ಸ್ವಲ್ಪ ಬಲವಂತವಾಗಿ ನಿಲ್ಲಿಸ್ತಾರೆ ಅಂತ ನೀವು ಹೇಳಿದರೆ, ಮುಖ್ಯವಾಗಿ ಅದರಲ್ಲಿ ಬ್ಲ್ಯಾಕ್ ಗಮ್ಸ್ ಸ್ವಲ್ಪ ಕಪ್, ಅದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಈ ಬ್ಲ್ಯಾಕ್ ಗಮ್ಸ್ ಅಂದ್ರೆ ನಮ್ಮ ವಸುಡೆ ಒಂದು ಕಪ್ಪಿನ ತರ ಆಗುದು. ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಖಾಲಿ ಸ್ವಲ್ಪ ನೋಡ್ಲಿಕ್ಕೆ ಕಪ್ ಅಷ್ಟೇ. ಹೇಗೆ ನಮ್ಮ ಚರ್ಮದಲ್ಲಿ ಕೆಲವರು ಬಿಳಿ ಇರ್ತಾರೆ, ಕೆಲವರು ಕಪ್ಪಿರ್ತಾರೆ. ಮೆಲನಿನ್ ಪಿಗ್ಮೆಂಟ್ ಜಾಸ್ತಿ ಆಗುವಾಗ ಆ ಗಮ್ಸ್ ಸಹ ಸ್ವಲ್ಪ ಬ್ಲ್ಯಾಕ್ ಆಗ್ತದೆ. ಅದು ಬೇರೆ ಏನಾದರೂ ನಾವು ತಿನ್ನುವ ಆಹಾರದ ಇದರಿಂದ ಏನು ತೊಂದರೆ ಅಲ್ಲ, ಹಾಗೆ ಏನು ತೊಂದರೆ ಇಲ್ಲ. ಓಕೆ ಓಕೆ. ಜಸ್ಟ್ ಬಿಕಾಸ್ ಅದರದ್ದು ಮೆಲನಿನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗುವಾಗ, ಕಡಿಮೆ ಜಾಸ್ತಿ ಆದಾಗ ಅದರದ್ದು ವಸಡು ಕಪ್ಪಾಗ್ತದೆ. ಹೀಗೆ ಇದು ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಡಿಪಿಗ್ಮೆಂಟೇಶನ್ ಅಂತ ಒಂದು ಟ್ರೀಟ್ಮೆಂಟ್ ಅಲ್ಲಿ ಲೇಸರ್ಸ್ ಹಾಕಿ ಅದರದೊಂದು ಸಣ್ಣ ಲೇಯರ್, ಒಂದು ಮೇಲಿನ ಲೇಯರ್ ತೆಗೆದ್ರೆ ಅದು ಪುನಃ ಪಿಂಕ್ ಕಲರ್ ಆಗ್ತದೆ, ಒಂದು ಗುಲಾಬಿ ಬಣ್ಣ ಆಗ್ತದೆ. ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಕ್ರಮೇಣ ಅದು ಪುನಃ ಮತ್ತೆ ಬರುವಂತ ಸಾಧ್ಯತೆ ಇದೆ. ಯೂಶಲಿ ನಾವು ಇದನ್ನು ಯಾರಾದ್ರೆ
ರೆಗ್ಯುಲರ್ ಆಗಿ ನಾವು ರೆಕಮೆಂಡ್ ಮಾಡೋದಿಲ್ಲ. ಯಾರಿಗಾದ್ರೆ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ, ಅಗತ್ಯ ಇದ್ರೆ ಮಾಡ್ತಾರೆ. ಇಲ್ಲಾಂದ್ರೆ ಯಾವಾಗ್ಲೂ ಮಾಡುವ ಇದಲ್ಲ, ಯಾಕಂದ್ರೆ ಅದು ಪರ್ಮನೆಂಟ್ ಅಲ್ಲ. ಹೌದು, ಖಂಡಿತವಾಗಿ ಕೂಡ. ಈಗ ಇದೆಲ್ಲ ಈ ಟ್ರೀಟ್ಮೆಂಟ್ ನೀವು ಅನೇಕ ಟ್ರೀಟ್ಮೆಂಟ್ ಹೇಳಿದ್ರಿ, ಸಾಧಾರಣ ಎಷ್ಟು ಸಮಯ ಅದಕ್ಕೆ ಬೇಕಾಗ್ಬೋದು ಒಂದೊಂದು ಟ್ರೀಟ್ಮೆಂಟ್ಗೆ? ಒಂದೊಂದು ಟ್ರೀಟ್ಮೆಂಟ್ಗೆ ಈಗ ಯಾಕಂದ್ರೆ ಈಗ ಒಂದು ಹಲ್ಲಿನ ಇದನ್ನು ಸರಿಪಡಿಸಬೇಕಾದ್ರೆ, ಅಂತರ ಸರಿಪಡಿಸಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ಬೋದು? ಈಗ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡುವುದಾದ್ರೆ ಸಾಧಾರಣ ಒಂದು ವರ್ಷ ಮಿನಿಮಮ್ ಬೇಕು. 1 ವರ್ಷದಿಂದ ಕೆಲವು ತುಂಬಾ ಅಂದ್ರೆ ವಿವಿಧ ಹಂತಗಳಲ್ಲಿ ಅವರು ಮಾಡ್ತಾ ಹೋಗ್ತಾರೆ, ವಿವಿಧ ಹಂತಗಳಲ್ಲಿ ಮಾಡ್ತಾ ಹೋಗ್ತಾರೆ. ಆದ್ರೆ ಬೇರೆ ಎಲ್ಲ ಸಾಧಾರಣ ಪ್ರೊಸೀಜರ್ಸ್ಗೆ ಈಗ ನಾವು ರೆಗ್ಯುಲರ್ ಫಿಲ್ಲಿಂಗ್ ಮಾಡೋದಾದ್ರೆ ಒಂದೇ ದಿವಸದ ಪ್ರೊಸೀಜರ್, ಏನಿದಿಲ್ಲ, ಅಲ್ಲಿದೆ ಬಣ್ಣದ ಫಿಲ್ಲಿಂಗ್ ಏನಿದ್ದಿಲ್ಲ. ಆದ್ರೆ ಈ ಕ್ರೌನ್ ಎಲ್ಲ ಮಾಡೋದಾದ್ರೆ ಸ್ವಲ್ಪ ಲ್ಯಾಬ್ ಇನ್ವಾಲ್ವ್ ಇರ್ತದೆ. ಸೊ ಫಸ್ಟ್ ದಿವಸ ಒಂದು ಟೆಂಪರರಿ ಕ್ರೌನ್ ಕೊಟ್ಟು ಒಂದು 2-3 ದಿವಸದಲ್ಲಿ ಪರ್ಮನೆಂಟ್ ಕ್ರೌನ್ ಸಿಗ್ತದೆ ಅವರಿಗೆ. ಸೊ ವಿದಿನ್ ಒಂದು 2-3 ಡೇಸ್ ಅಲ್ಲಿ ಸಾಧಾರಣ ಎಲ್ಲ ಕಂಪ್ಲೀಟ್ ಆಗ್ತದೆ. ಸೊ ಅಂದ್ರೆ ಸಾಧಾರಣವಾಗಿ ನೀವು ಕನ್ಸರ್ವೇಟಿವ್ ಡೆಂಟಿಸ್ಟ್ ಅಲ್ಲಿ ಮಾಡುವಂತ ವ್ಯವಸ್ಥೆಗಳನ್ನು ಆದಷ್ಟು ಶೀಘ್ರದಲ್ಲಿ ನೀವು ಮಾಡ್ತೀರಿ. ನಾವು ಬರುವಾಗ ಒಂದು ಕಲರ್ ಇರ್ತದೆ, ಹೋಗುವಾಗ ಇನ್ನೊಂದು ಕಲರ್ ಇರ್ತದೆ. ಈಗ ವೈಜ್ಞಾನಿಕವಾಗಿ ನಾವೆಲ್ಲ ಬಹಳ ಮುಂದುವರಿತಾ ಇದ್ದೇವೆ. ನಿಮ್ಮ ದಂತ ವೈದ್ಯಕೀಯದಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಅಂದರೆ ಹಲ್ಲಿನಲ್ಲಿ ನೀವು ಹೇಳಿದಂಥ ಅನೇಕ ತೊಂದರೆಗಳನ್ನು ಹೇಗೆ ನಿಭಾಯಿಸ್ಕೊಳ್ಬೋದು ಇತ್ತೀಚಿನ ವೈಜ್ಞಾನಿಕ ಇದರಿಂದ? ಇತ್ತೀಚೆಗೆ ನಮ್ಮ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ, ರೈಟ್? ನಮ್ಮ ಮೆಟೀರಿಯಲ್ ಇಂದ ಹಿಡಿದು ಅದರದ ಅಡ್ವಾನ್ಸ್ಮೆಂಟ್ ಬಹಳ ಜಾಸ್ತಿ ಆಗಿದೆ, ಅದರ ಸ್ಟ್ರೆಂತ್ ಬಹಳ ಜಾಸ್ತಿ ಆಗಿದೆ. ಮೊದಲೆಲ್ಲ ನಾವೆಲ್ಲ ಬ್ಲ್ಯಾಕ್ ಫಿಲ್ಲಿಂಗ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆವು. ಈಗ ಬ್ಲ್ಯಾಕ್ ಫಿಲ್ಲಿಂಗ್ಸ್ ಒಳ್ಳೆ ಫಿಲ್ಲಿಂಗ್ಸ್ ಈಗ ಸಹ ಒಳ್ಳೆ ಗಟ್ಟಿ ಫಿಲ್ಲಿಂಗ್, ಆದ್ರೂ ಈಗ ಬಿಕಾಸ್ ಜನರೆಲ್ಲ ಕಾನ್ಶಿಯಸ್ ಇದ್ದಾರೆ, ಏನು ಕಪ್ಪದು ಫಿಲ್ಲಿಂಗೇ ಬೇಡ ಅಂತ ಹೇಳ್ತಾರೆ. ಸೊ ಈಗ ಅಷ್ಟೇ ಗಟ್ಟಿದು ವೈಟ್ ಫಿಲ್ಲಿಂಗ್ ಹಾಕ್ತೇವೆ ನಾವು. ಈಗ ಬ್ಲ್ಯಾಕ್ ಫಿಲ್ಲಿಂಗ್ಸ್ ಅಂತ ಹೇಳಿದ್ರೆ ಅದು ಯಾವುದು ಮೆಟೀರಿಯಲ್ ನೀವು ಹಾಕೋದು? ಅದು ಒಂದು ಸಿಲ್ವರ್ ಎಮಾಲ್ಗಮ್ ಮೆಟೀರಿಯಲ್, ಸಿಲ್ವರ್ ಮತ್ತೆ ಬೇರೆ ಅದೊಂದು ಮೆಟಲ್. ಈಗ ಅದರ ಬದಲಿಗೆ ನೀವು ವೈಟ್, ಅದರ ಬದಲು ನಾವು ಕಾಂಪೋಸಿಟ್ ಮೆಟೀರಿಯಲ್ ಅಂತ ಬಂದಿದೆ. ಸೊ ಅದು ವೈಟ್ ಕಲರ್, ಸಾಧಾರಣ ಅಷ್ಟೇ ಸ್ಟ್ರೆಂತ್ ಇದ್ದದೇ ಮೆಟೀರಿಯಲ್. ಆದ್ರೆ ಏನು ಗೊತ್ತಾಗ್ಲಿಕ್ಕಿಲ್ಲ ಯಾರಿಗೂ, ಅದೊಂದು ಅಲ್ಲಿ ಫಿಲ್ ಮಾಡಿದ್ರಿಂದಲೇ ಗೊತ್ತಾಗುದಿಲ್ಲ. ಎಲ್ರಿಗೂ ಈಗ ವೈಟ್ ಕಲರೇ ಬೇಕು. ಬ್ಯಾಕ್ ಟೀತ್ ಆದ್ರೂ ವೈಟ್ ಬೇಕು, ಫ್ರಂಟ್ ಟೀತ್ ಆದ್ರೂ ವೈಟ್ ಬೇಕು. ಸೊ ಈಗ ಇದು ನೋಡಿ, ಇದು ಮುಂಚೆದು ಬ್ಲ್ಯಾಕ್ ಫಿಲ್ಲಿಂಗ್. ಈಗ ಅದನ್ನು ತೆಗೆದು ಮತ್ತೆ ನೆಕ್ಸ್ಟ್ ಅದಕ್ಕೆ ಕ್ಲೀನ್ ಮಾಡಿ ಮತ್ತೆ ಅದನ್ನು ವೈಟ್ ಫಿಲ್ಲಿಂಗ್ ಮಾಡಬಹುದು ಹೀಗೆ. ಸೊ ಇದು ಗೊತ್ತೇ ಆಗುದಿಲ್ಲ. ಈಗ ಅಲ್ಲಿ ನೋಡಿ ನಂಗೆ ಗೋಲ್ಡಿನಾಗೆ ಕಾಣ್ತಿದೆ. ಈ ಕೆಲವರು ಬಂಗಾರದ ಒಂದು ಹಲ್ಲು ಇಡುವಂತದೆಲ್ಲ ವ್ಯವಸ್ಥೆ ಮಾಡ್ತಾರೆ, ಅದು ನಿಜವಾಗಿ ಒಳ್ಳೇದಾ? ಗೋಲ್ಡ್ ಈಗ ಸಹ ಗೋಲ್ಡಿನಷ್ಟು ಒಳ್ಳೆ ಮೆಟೀರಿಯಲ್ ಅಂದ್ರೆ ಬೈ ಕಂಪೇರ್ ಅದು ನಮ್ಮ ಶರೀರ ಅಕ್ಸೆಪ್ಟ್ ಮಾಡೋದು ಮೆಟೀರಿಯಲ್ ಅಂದ್ರೆ ಗೋಲ್ಡ್. ಅದರಷ್ಟು ಒಳ್ಳೇದು ಯಾವುದು ಇಲ್ಲ. ಕಾಸ್ಟ್ಲಿ ಅಂತ ಮಾತ್ರ ನಾವು ಅದನ್ನು, ಅದು ಈಗ ತುಂಬಾ ಕಾಸ್ಟ್ಲಿ ಆಗಿರೋಸ್ಕರ ಮತ್ತೆ ಈ ಸಿಲ್ವರ್ ಎಲ್ಲ ಬಂದದ್ದು. ಮುಂಚೆ ಎಲ್ಲ ಗೋಲ್ಡ್ ಹಾಕ್ತಿದ್ರು. ಹೌದು, ಗೋಲ್ಡಿನಷ್ಟು ಒಂದು ಒಳ್ಳೆ ಕಂಪ್ಯಾಟಬಲ್ ಮೆಟೀರಿಯಲ್ ಯಾವುದು ಇಲ್ಲ. ಅಂದ್ರೆ ನಮ್ಮ ದೇಹ ಸ್ವೀಕರಿಸುವಂತ ವಸ್ತು ಅಂತ ಹೇಳಿದ್ರೆ ಗೋಲ್ಡ್. ಹೌದು, ಗೋಲ್ಡ್, ಟೈಟಾನಿಯಂ ಅದೆಲ್ಲ ಬಹಳ ಒಳ್ಳೆ ಮೆಟೀರಿಯಲ್. ನಮ್ಮ ಶರೀರ ಅದನ್ನು ಒಳ್ಳೆ ಅಕ್ಸೆಪ್ಟ್ ಮಾಡ್ತದೆ. ಸೊ ಏನು ರಿಯಾಕ್ಷನ್ ಆಗೋದಿಲ್ಲ ಅದು. ಓಕೆ. ಈಗ ನೀವು ಮತ್ತೆ ಬೇರೆ ರೀತಿಯಲ್ಲಿ ಅಂದರೆ ವೈಜ್ಞಾನಿಕವಾಗಿ ಕಂಪ್ಯೂಟರ್ನಲ್ಲಿ ನೋಡಿಕೊಂಡು ಅದು ಯಾವ ರೀತಿ ಒಬ್ಬನ ಒಂದು ಸಂಪೂರ್ಣವಾದಂಥ ಚಿಕಿತ್ಸೆ ಮಾಡಬೇಕಾದ್ರೆ ಆಗಲೇ ಬಂದ ಕೂಡಲೇ ಮಾಡ್ತೀರಾ ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಾದರೂ ಇದೆ? ಈಗ ಏನಾಗಿದೆ ಅಂದರೆ ನಮ್ಮ ಕಂಪ್ಯೂಟರ್ ಫೋಟೋಗ್ರಫಿ ಎಲ್ಲ ಅಡ್ವಾನ್ಸ್ಮೆಂಟ್ ಆಗಿ ಈಗ ಒಂದು ವ್ಯಕ್ತಿ ಬಂದರೆ ಅವ್ರಿಗೆ ನಾವು ಈಗ ಹೇಳಿದರೆ ಈಗ ಈ ಕ್ರೌಡ್ ಸರಿ ಮಾಡ್ತೇವೆ, ಸ್ಪೇಸಿಂಗ್ ಸರಿ ಮಾಡ್ತೇವೆ, ಡಿಸ್ಕಲರೇಷನ್ ಸರಿ ಮಾಡ್ತೇವೆ ಅಂದರೆ ಅವ್ರು ಇಮಿಡಿಯೇಟ್ಲಿ ನಂಬಲಿಕ್ಕೆ ಆಗ್ಲಿಕ್ಕೆ ಒಪ್ಪುದು ಸಹ ಅಷ್ಟು ಸುಲಭದಲ್ಲಿ ಒಪ್ಪುದಿಲ್ಲ. ಸೊ ಈಗ ಕಂಪ್ಯೂಟರಲ್ಲಿ ನಮಗೆ ಕಂಪ್ಲೀಟ್ ಅವರ ಫೋಟೋಗ್ರಾಫಲ್ಲಿ ಅನಲೈಸ್ ಮಾಡಿ ಅದಕ್ಕೆ ಬೇಕಾದ ಶೇಪ್, ಅದಕ್ಕೆ ಬೇಕಾದ ಕಲರ್ ಎಲ್ಲ ನಾವು ಕಂಪ್ಯೂಟರಲ್ಲಿ ಡಿಸೈನ್ ಮಾಡಿ ಆ ಕಂಪ್ಯೂಟರ್ ಸಾಫ್ಟ್ವೇರ್ ಅವರ ಮುಖಕ್ಕೆ ಅದನ್ನೇ ಫಿಕ್ಸ್ ಮಾಡಿ ಅವರಿಗೆ ಅವರ ಹಲ್ಲು ಹೇಗೆ ಕಾಣ್ತದೆ ಅಂತ ಎಕ್ಸಾಕ್ಟ್ಲಿ ಹೇಗೆ ಕಾಣ್ತದೆ ಅಂತ ತೋರಿಸ್ಬೋದು. ಅದೊಂದು ಬಹಳ ಒಳ್ಳೆ ಟೆಕ್ನಾಲಜಿ, ಡಿಜಿಟಲ್ ಸ್ಮೈಲ್ ಡಿಸೈನಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಇಡೀ ಸ್ಮೈಲ್ ಅವ್ರದ್ದು ಹೇಗೆ ಕಾಣ್ತದೆ ಅಂತ ಅವರಿಗೆ ಫಸ್ಟ್ಗೆ ಅವರಿಗೆ ನೋಡಬಹುದು. ಒಳ್ಳೆಯ ವಿಷಯ ಅದು. ಯಾಕಂತ ಹೇಳಿದ್ರೆ ಈಗ ಇದರಲ್ಲಿ ನೋಡಿದ್ರೆ ಈ ಸ್ಮೈಲ್ ಅನ್ನು ನಾವು ಕಂಪ್ಯೂಟರ್ ಅಲ್ಲಿ ಚೇಂಜ್ ಮಾಡಿ ಮತ್ತೆ ಅವರಿಗೆ ಬಿಫೋರ್ ಆಫ್ಟರ್ ಹೇಗೆ ಅಂತ ಇದು ಮಾಡ್ಲಿಲ್ಲ, ಇದು ಜಸ್ಟ್ ಕಂಪ್ಯೂಟರ್ ಅಲ್ಲಿ ಮೊದಲು ಈಗ ನಾವು ಇದರಲ್ಲಿ ಕಂಪ್ಯೂಟರ್ ಅಲ್ಲಿ ಕಂಪ್ಲೀಟ್ ಅದನ್ನು ಡಿಸೈನ್ ಮಾಡಿ ಮತ್ತೆ ನಾವು ಹೇಗೆ ಬೇಕು ಹಾಗೆ ಅವರ ಸಲಹೆ ತಗೊಂಡು ಮತ್ತೆ ಚೇಂಜಸ್ ಮಾಡ್ಬೋದು. ಸೊ ಇದೊಂದು ಬಹಳ ಒಳ್ಳೆ ಒಂದು ಟೆಕ್ನಾಲಜಿ. ಅಂದರೆ ಈಗ ಒಬ್ಬನನ್ನು ನಿಮ್ಮ ಕ್ಲಿನಿಕ್ಕಿಗೆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಕೂರಿಸಿ ಅದಕ್ಕೆ ಬೇಕಾದಂಥ ಚಿತ್ರ ಮಾಡಿ ನೀನು ಈ ರೀತಿಯ ಸೆಟ್ ಹಾಕಿದರೆ ಹೀಗಾಗುತ್ತೆ ಅನ್ನೋದನ್ನು ತೋರಿಸ್ತೇನೆ. ಈ ರೀತಿ ಹಾಕಿದ್ರೆ ಹೀಗಾಗ್ತದೆ, ಉದ್ದ ಮಾಡ್ಬೋದು, ಹಲ್ಲನ್ನು ಚಿಕ್ಕ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಜಾಸ್ತಿ ವೈಟ್ ಮಾಡ್ಬೋದು, ಜಾಸ್ತಿ ಯಾವ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗ್ತದೆ ಎಲ್ಲ ನಾವು
ಬಿಫೋರ್ ಡೂಯಿಂಗ್ ದ ಪ್ರೊಸೀಜರ್ ಖಂಡಿತ, ಖಂಡಿತ. ಇಲ್ಲಾಂದ್ರೆ ಮುಂಚೆ ಆದ್ರೆ ನಾವು ಹಲ್ಲು ಬಂದು ಲ್ಯಾಬ್ ಬಂದು ಅದಾದ್ಮೇಲೆ ನಮ್ಗೆ ಗೊತ್ತಾಗ್ತಿತ್ತು. ಖಂಡಿತ. ಈಗ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ನೀವು ಮಾಡುವಾಗ ಅದರ ಖರ್ಚು ವೆಚ್ಚಗಳು ಹೇಗಾಗುತ್ತೆ? ಖರ್ಚು ಯೂಶಲಿ ಡಿಪೆಂಡ್ಸ್ ಆನ್ ದ ಪ್ರೊಸೀಜರ್. ಈಗ ಕೆಲವು ಪ್ರೊಸೀಜರಿಗೆಲ್ಲ ಈಗ ಸಿಂಪಲ್ ಫಿಲ್ಲಿಂಗ್ ಇದ್ರೆ ಒಂದು ಸಾಧಾರಣ 1,000 ಇಂದ 3,000 ತನಕ ಆಗ್ಬೋದು ಆ ಫಿಲ್ಲಿಂಗ್. ಕ್ರೌನ್ ಇದ್ರೆ ಒಂದು 3,000 ಇಂದ ಒಳ್ಳೆ ಕ್ವಾಲಿಟಿ ಆದ್ರೆ ಒಂದು 12,000 ತನಕ ಕ್ವಾಲಿಟಿಯ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಚ್ ಕ್ವಾಲಿಟಿ ಈಚ್ ಪ್ರೊಸೀಜರ್ ಮೇಲೆ ಖಂಡಿತ ಡಿಪೆಂಡ್ ಆಗ್ತಾ ಇರ್ತದೆ ಕಾಸ್ಟ್. ಉತ್ತಮವಾದಂಥ ವಿಷಯಗಳ ಅನೇಕ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತೆರೆದಿಟ್ಟಿದ್ದೀರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? ಕೊನೆಯದಾಗಿ ಸ್ಮೈಲ್ ಅಂದರೆ ಬಹಳ ಇಂಪಾರ್ಟೆಂಟ್ ಒಂದು ಅಂಶ ನಮ್ಮ ಲೈಫಲ್ಲಿ. ಖಂಡಿತ. ಫಸ್ಟಿಗೆ ಹೇಳಿದಾಗೆ ಸ್ಮೈಲ್ ಮಾಡಿದರೆ ಅದರಷ್ಟೊಂದು ಪ್ಲೀಸಿಂಗ್ ಯಾವುದಿಲ್ಲ. ಆದರೆ ಇದೆಲ್ಲ ನಾವು ಚರ್ಚಿಸಿದ ವಿಷಯ ಅದು ಟೂ ಟೆಕ್ನಿಕಲ್. ಆದರೆ ಒಂದು ಹೃದಯಪೂರ್ವಕವಾಗಿ ಶುದ್ಧ ಮನಸ್ಸಿನಲ್ಲಿ ನೆಗಾಡಿದರೆ ಅದರಷ್ಟು ಒಂದು ಪ್ಲೀಸಿಂಗ್ ಯಾವುದಿಲ್ಲ. ಖಂಡಿತ. ಆದಷ್ಟು ನಾವು ಸ್ಮೈಲ್ ಮಾಡ್ತಾ ಇದ್ದು ಎಲ್ಲರನ್ನು ಇದು ಮಾಡಬೇಕಂತ ನಾನು ಹೇಳಿ. ಯಾಕಂತ ಹೇಳಿದರೆ ನಮ್ಮ ವೀಕ್ಷಕರಿಗೆ ಡಾಕ್ಟರ್ ಶಿಶಿರ್ ಶೆಟ್ಟಿಯ ನಗುವೇ ಮುಖ್ಯವಾದ ಸ್ಫೂರ್ತಿ. ಯಾಕಂತ ಹೇಳಿದರೆ ಅವರು ಯಾವತ್ತೂ ನಗುತ್ತಾನೆ ಉತ್ತರ ಕೊಡುವಂಥವರು. ಅದರಿಂದ ಅವರಿಗೆ ಹೇಳುವಂಥ ಧೈರ್ಯ ಕೂಡ ಇದೆ, ನೀವು ನಗಬೇಕು ಅನ್ನೋದನ್ನು. ಅದು ಕೂಡ ಕೊನೆಯದಾಗಿ ಅವರು ಹೇಳಿದಂಥ ಮಾತನ್ನು ನಾವು ಆದಷ್ಟು ಗ್ರಹಿಸಬೇಕೇನು ಅಂತ ಹೇಳಿದರೆ, ಪ್ರತಿಯೊಬ್ಬನು ಕೂಡ ಹೃದಯಪೂರ್ವಕವಾಗಿ ತನ್ನ ಮನಸ್ಸಲ್ಲಿ ಯಾವ ರೀತಿಯ ಒಂದು ಭೇದ ಭಾವನೆಯನ್ನು ಎಣಿಸದೆ ಒಬ್ಬನ ಮೇಲೆ ಮತ್ತೊಬ್ಬನ ಮೇಲೆ ಹೇಗೆ ನಾವು ಪ್ರೀತಿಪೂರ್ವಕವಾಗಿ ಆ ನಗುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಪೂರಕವಾಗಿ ಇಂತಹ ಈ ಹಲ್ಲುಗಳಿಂದ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ನಿವಾರಿಸುವಂಥ ವೈದ್ಯರುಗಳು ನಮ್ಮೊಂದಿಗಿದ್ದಾರೆ. ಅದನ್ನು ನೀವು ಆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ, ಇಂದು ಈ ಒಂದು ಸ್ಟುಡಿಯೋಕ್ಕೆ ಬಂದು ಬಹಳ ವಿಸ್ತಾರವಾಗಿ ಈ ನಗುವಿನ ಬಗ್ಗೆ ಅಥವಾ ನಗುವಿಗೆ ಪೂರಕವಾದಂಥ ಹಲ್ಲುಗಳ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಶಿಶಿರ್ ಶೆಟ್ಟಿ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಈ ಹಲೋ IDA ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ನಾವೊಂದು ಹಲ್ಲಿನ ವಿಷಯವನ್ನು ತೆಗೆದುಕೊಂಡು ಅದಕ್ಕೆ ಅದು ನಗು ಆಗಿರ್ಬೋದು ಅಥವಾ ಮುಖದ ಸೌಂದರ್ಯ ಆಗಿರ್ಬೋದು, ಹೀಗೆ ಪ್ರತಿಯೊಂದು ವಿಷಯವನ್ನು ಅದನ್ನು ಯಾವ ರೀತಿ ಹಲ್ಲಿಗೆ ಸಂಬಂಧಪಟ್ಟಿದೆ, ಹಲ್ಲನ್ನು ಯಾವ ರೀತಿ ನೀವು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.